ಕರಾವಳಿಯಲ್ಲಿ ಎನ್ಐಎ ಕಚೇರಿ ನಿರ್ಮಾಣಕ್ಕೆ ಆಗ್ರಹಿಸಿ ಹಿಂದೂ ಜಾಗರಣ ವೇದಿಕೆಯಿಂದ ಜಿಲ್ಲೆಯಾದ್ಯಂತ ಪ್ರತಿಭಟನೆ ನಡೀತಾ ಇದ್ದು, ಉಡುಪಿಯ ರಜತಾದ್ರಿಯಲ್ಲೂ ಹಿಂದೂ ಜಾಗರಣ ವೇದಿಕೆ ಇಂದು ಪ್ರತಿಭಟನೆಯನ್ನ ನಡೆಸಿತು. ಈ ವೇಳೆ ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಪ್ರತಿಭಟನಾಕಾರರು, ಕರಾವಳಿ ಉಗ್ರರ ಅಡ್ಡೆ ಆಗದಂತೆ ತಡೆಯಲು ಮಂಗಳೂರಿನಲ್ಲಿ ಎನ್ಐಎ ಕಚೇರಿ ನಿರ್ಮಾಣ ಮಾಡಬೇಕು, ಸಮುದ್ರ ತಟದಲ್ಲಿ ರಕ್ಷಣೆ ಭದ್ರಪಡಿಸಲು ವಿಶೇಷ ನೀತಿ ರಚನೆ ಮಾಡಬೇಕು, ಲವ್ ಜಿಹಾದ್ ಮತ್ತು ಉಗ್ರಗಾಮಿ ಚಟುವಟಿಕೆಗಳಿಗೆ ನಿಕಟ ಸಂಪರ್ಕವಿದ್ದು ಲವ್ ಜಿಹಾದ್ ಕೃತ್ಯ ತಡೆಗಟ್ಟಲು ಉತ್ತರ ಪ್ರದೇಶ ಮಾದರಿಯ ಕಾನೂನನ್ನು ರಚನೆ ಮಾಡುವ ಮೂಲಕ ಮತಾಂತರಗೊಂಡಿರುವ ಹಿಂದೂ ಯುವತಿಯರ ಸದ್ಯದ ಸ್ಥಿತಿಗತಿಗಳ ಬಗ್ಗೆ ತನಿಖೆ ನಡೆಸಬೇಕು, ಮಂಗಳೂರಿನಲ್ಲಿ ಎನ್ಐಎ ಕಚೇರಿ ಸ್ಥಾಪನೆ ಮಾಡಿ ಉಗ್ರಗಾಮಿ ಚಟುವಟಿಕೆಗಳಿಗೆ ಆರ್ಥಿಕ ಮತ್ತು ನೈತಿಕ ಬೆಂಬಲ ನೀಡುವವರ ಬಗ್ಗೆ ತನಿಖೆಯನ್ನು ನಡೆಸಿ ಎಂದು ಪ್ರತಿಭಟನಾಕಾರರು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದರು. ಅಪರ ಜಿಲ್ಲಾಧಿಕಾರಿಯವರ ಮೂಲಕ ಸರ್ಕಾರಕ್ಕೆ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು ಮನವಿಯನ್ನ ಸಲ್ಲಿಸಿದರು. ಕಠಿಣ ಕಾನೂನನ್ನು ಕರ್ನಾಟಕದಲ್ಲಿ ತಕ್ಷಣಕ್ಕೆ ಜಾರಿಗೆ ತರಬೇಕು ಅನ್ನುವ ಆಗ್ರಹದೊಂದಿಗೆ ನಾವು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಅವರನ್ನೆಲ್ಲದನ್ನು ಮಟ್ಟ ಹಾಕಬೇಕು. ಇವತ್ತು ಅನೇಕ ಕಡೆಗಳಲ್ಲಿ ಅವನು ಯಾರು ಅಂತ ಇಲ್ಲ, ಅಬ್ಬೆ ಬ್ಯಾರಿ ದೊಡ್ಡ ದೊಡ್ಡ ಬಂಗ್ಲೆಗಳನ್ನು ಕಟ್ತಾರೆ, ಕೋಟ್ಯಾಂತರ ರೂಪಾಯಿ ಬಂಗಲೆಯನ್ನು ಕಟ್ತಾ ಇದ್ದಾರೆ. ಅವರ ಆದಾಯದ ಮೂಲ ಯಾವುದು? ಇದನ್ನು ಪತ್ತೆ ಹಚ್ಚಬೇಕು. ಕಳೆದ 10-15 ವರ್ಷಗಳಿಂದ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ನಲ್ಲಿ ಮುಸಲ್ಮಾನ್ ಹುಡುಗ ಹಿಂದೂ ಹುಡುಗಿಯನ್ನು ಮತಾಂತರ ಮಾಡಿ ಮದುವೆಯಾದಂಥ ಎಲ್ಲ ಪ್ರಕರಣಗಳನ್ನು ತನಿಖೆಗೆ ಕೈಗೆತ್ತಿಕೊಳ್ಬೇಕು. ಅವರು ಆ ಹಿಂದೂ ಹುಡುಗಿ ಇವತ್ತು ಮತಾಂತರಾಗಿ ಮದುವೆಯಾದ ಮುಸಲ್ಮಾನ ಜೊತೆ ಎಲ್ಲಿದ್ದಾಳೆ, ಹೇಗಿದ್ದಾಳೆ, ಅವಳ ಪರಿಸ್ಥಿತಿ ಏನು ಅನ್ನುವಂಥದ್ದನ್ನು ಗೃಹ ಇಲಾಖೆ ತಕ್ಷಣಕ್ಕೆ ಅದನ್ನು ತನಿಖೆ ಮಾಡಬೇಕು.